ನಾವು ಓಟ್ ಹಾಕೋದು ಮಾಸ, ದುಡ್ಡು ಮಾಡೋದು ರಾಜಕೀಯದವರು. ಅರುಣ್ ಪುತ್ತಿಲಗೆ ಓಟ್ ಹಾಕ್ತೇವೆ. ಓಟು ದಂಡ ಒಟ್ಟು ಕಾಂಗ್ರೆಸ್ ಆಶಕ್ಕನನ್ನು ಗೆಲ್ಲಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ದಿವ್ಯಪ್ರಭಾ JDS. ರಾಜ್ಯ ವಿಧಾನಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಮೇ 10ಕ್ಕೆ ಚುನಾವಣೆ ನಡೆಯಲಿಕ್ಕಿದೆ. ಇದರ ಹಿನ್ನೆಲೆಯಲ್ಲಿ ಎಲ್ಲ ಪಕ್ಷಗಳು ಅಭ್ಯರ್ಥಿಗಳು ಭರದಿಂದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಬಿರುಸಿನ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಸುದ್ದಿ ಮೀಡಿಯಾ ವತಿಯಿಂದ ಗ್ರಾಮಕ್ಕೊಂದು ರೌಂಡ್ ಎನ್ನುವಂಥ ವಿಶೇಷ ಕಾರ್ಯಕ್ರಮದ ದಡಿಯಲ್ಲಿ ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡಿ ಆ ಗ್ರಾಮದ ಜನರ ಸಮಸ್ಯೆಗಳೇನು, ಆ ಗ್ರಾಮದಲ್ಲಿ ಏನು ಬೇಡಿಕೆ ಇದೆ ಮತ್ತು ಈ ಬಾರಿಯ ಚುನಾವಣೆಯಲ್ಲಿ ಜನತೆ ಯಾರ ಒಲವನ್ನು ಹೊಂದಿದ್ದಾರೆ ಎಂಬುವಂತಹ ಒಂದು ಸಮೀಕ್ಷೆಯನ್ನು ತೆಗೆಯುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಸುದ್ದಿ ಹಮ್ಮಿಕೊಳ್ತಾ ಇದೆ. ನಾವಿವತ್ತು ಮುಂಡೂರು ಗ್ರಾಮದಲ್ಲಿದ್ದೇವೆ. ಮುಂಡೂರಿನ ಗ್ರಾಮದ ಜನರು ಏನು ಬೇಡಿಕೆಗಳನ್ನು ಅಭ್ಯರ್ಥಿಗಳಲ್ಲಿ ಕೇಳ್ತಾ ಇದ್ದಾರೆ ಮತ್ತು ಯಾವ ಅಭ್ಯರ್ಥಿಗಳ ಪರವಾಗಿ ಹೆಚ್ಚು ಒಲವನ್ನು ಹೊಂದಿದ್ದಾರೆ. ಅದೇ ರೀತಿ ಈ ಬಾರಿ ಮುಂಡೂರು ಗ್ರಾಮದ ವಿಶೇಷವಾಗಿ ಪಕ್ಷೇತರ ಅಭ್ಯರ್ಥಿಯೊಬ್ಬರು ನಿಂತಿದ್ದಾರೆ, ಅರುಣ್ ಪುತ್ತಿಲ ಅಂತೇಳಿ. ಅವರು ಈ ಮುಂಡೂರು ಗ್ರಾಮದವರು. ಹಾಗಾಗಿ ಈ ಭಾಗದಲ್ಲಿ ಒಂದಷ್ಟು ಈ ಭಾಗದ ಜನರ ಅಭಿಪ್ರಾಯ, ಜನರಲ್ಲಿ ಸಹಜವಾಗಿ ಕುತೂಹಲ ಇದೆ. ಎಲ್ಲವನ್ನು ನಾವು ಈಗಾಗಲೇ ನೋಡಿಕೊಂಡು ಬರೋಣ. ಸದ್ಯ ಪುತ್ತಿಲವರಿಗೆ ಬೆಂಬಲ ಉಂಟು. ಪುತ್ತಿಲರ ಗೆಲ್ಪಿರೋ ವಿಶ್ವಾಸ ಉಂಟ? ಅವರು 100% ಗೆಲ್ಪಿದ್ದಾರೆ. ಬೇಡಿಕೆ ನಮ್ಮ ಊರ್ದಾರ ಒಂಜಿ MLA ರಾಯರ್ನ ಇಂಗ್ಲೇ ಬಂದು ಭಾರಿ ಸಂತೋಷ. ಯಾರು ಆವಡನೆ ಎಂಗ್ಲು ಒಂಜಿ ಅಭಿಪ್ರಾಯ ಮಾತಾಡ್ನಲ್ಲ. ಸುಧಾಕರ್ ಮುಂಡೂರು. ಈ ಸಲ ನಮ್ಮ ಅಶೋಕ ನನಗೆ ಏನು ಮಾತಾಡೋಂಗಿಲ್ಲ. ಕೆಲಸ ಮಾಡ್ತಾರೆ, ಒಳ್ಳೆಯ ಕೆಲಸ. ಊರಿಗೆ ಅವರು ಮಾಡೋದೆಲ್ಲ ಮಾಡ್ತಾರೆ, ಏನೇನು ಮಾಡಬೇಕು ಇನ್ನೂ ಮಾಡ್ತಾರೆ. ಅದು ಹೇಳುವುದಿಲ್ಲ, ಅವ್ರು ಮಾಡಿಕೊಡ್ತಾರೆ, ಅದನ್ನು ಹೇಳುವುದಕ್ಕೆ. ಇವತ್ತು ಭಾರತೀಯ ಜನತಾ ಪಕ್ಷ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರ ಆಶಾ ತಿಮ್ಮಪ್ಪಗೌಡರನ್ನು ಆಯ್ಕೆ ಮಾಡಿದೆ. ಇವತ್ತು ಆಶಕ್ಕನನ್ನು ಗೆಲ್ಲಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆಶಾ ತಿಮ್ಮಪ್ಪಗೌಡರು ಖಂಡಿತವಾಗಿ ಸುಮಾರು 25,000 ಮತಗಳ ಅಂತರದಿಂದ ಈ ಕ್ಷೇತ್ರದಲ್ಲಿ ಗೆಲ್ಲುತ್ತಾರೆ. ಭಾರತೀಯ ಜನತಾ ಪಕ್ಷ ಗೆಲ್ಲುವುದರಲ್ಲಿ 100ಕ್ಕೆ 100 ಗೆಲ್ಲುತ್ತದೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಓಟಿಗೆಲ್ಲ ಹೋಗ್ತಾ ಉಂಟು. ಇವಾಗ ಫುಲ್ಲು ದಿವ್ಯಪ್ರಭಾ JDS. ಕಾಂಗ್ರೆಸ್ನವರು ಬಂದರು, BJP ಅವರು ಬಂದರು, ಅವರೊಟ್ಟಿಗೆ ಹೋಗಲೇಬೇಕು. ಅದಕ್ಕೆ ಈ ಸಲ ಫುಲ್ಲು JDS. ಇಲ್ಲಿ ತ್ರಿಕೋನ ಸ್ಪರ್ಧೆ ನಡೆಯುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾರು ಮುಂಚೂಣಿಯಲ್ಲಿ ಕೆಲಸ ಮಾಡುವವರಿಗೆ, ಅರ್ಹ ವ್ಯಕ್ತಿಗೆ ಈ ಕ್ಷೇತ್ರದ ಜನಗಳು ಮತದಾನ ಮಾಡ್ತಾರೆ ಅಂತೇಳಿ ನನ್ನ ಭಾವನೆ. ಅಭಿವೃದ್ಧಿ ತುಂಬಾ ಇದೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂತ ಹೇಳಿದರೆ, ಒಂದು ಆರೋಗ್ಯ ಉಚಿತವಾಗಿ ಕೊಡಿ, ಮತ್ತೊಂದು ವಿದ್ಯಾದಾನವನ್ನು ಎಷ್ಟು ಕಲಿತಾರೆ ಅಷ್ಟು ಫ್ರೀಯಾಗಿ ಕೊಡುವಂಥ ಎರಡನ್ನು ಕೊಡಿ. ಈ ದೇಶ ಅತ್ಯುತ್ತಮ ದೇಶವಾಗಿ ಕಾಣಲಿಕ್ಕೆ ಖಂಡಿತ ಸಾಧ್ಯ. ತೊಂದರೆ ಈ ಸರ್ತಿ 100% ಗೆಲ್ಪುಣಿದೆ ಉಂಡು. ಸಮೀಕ್ಷೆ ಅರುಣ್ ಕುಮಾರ್ ಗೊತ್ತಿಲ್ಲ. ಇಂದು ಅದರ ನಮ್ಮ ಕಂಜಿ ಪುತ್ತೂರು ಭದ್ರದ ಎಂದು ಬೋಡು ಅಂಡು ಒಂಜಿ ನಿಲೆಟ್ಟು ಯಾರಿಗೆ ಈ ಸರ್ತಿ ಬೆಂಬಲ ಪುತ್ತಿಲೇರ ಅರುಣ್ ಪುತ್ತಿಲಾಗ ಬೋಡದ ನಿಗ್ಲದ ಆಯ್ತು ಫೀಲ್ಡ್ ವರ್ಕ್ ಒಂದು ಇಂಚ ಮಂತೊಂದುಲ್ಲಾರು ಫೀಲ್ಡ್ ವರ್ಕ್ ಯಾರನ್ನೊಟ್ಟಿಗೆ ಇಲ್ಲ ಮುರಾಣಿ ದುಃಖ ಸಾಧಾರಣ ನಾಮಿನೇಷನ್ ಪಾಡ್ನೆ ದುಃಖ ಸಾಧಾರಣ ಮುರಾಣಿಯಲ್ಲಿ ಕೋಟೆ ಚಾಲ್ ಒಂದು ಮೀಟಿಂಗ್ ಆಗಿನ ಯಾರನ್ನೊಟ್ಟಿಗೆ ಫೀಲ್ಡ್ ವರ್ಕ್ ಅಂತಂದಿಲ್ಲ ಇಲ್ಲ ಮಾದ ಕ್ಷೇತ್ರ ಹೋಗುವಂತು. ಈ ಸಲ ನೋಡುವಾಗ ಒಳ್ಳೆಯದುಂಟು. ನಮ್ಮಲ್ಲಿ ಗೆಲ್ತಿರೋ ಭರವಸೆ ನಮಗೆ ಇದೆ. ಅರುಣ್ ಪುತ್ತಿಲ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಮಗೆ ಕಾಂಗ್ರೆಸ್ ನೋಟು ಜಾಸ್ತಿ ಬರಬೇಕಂತ ನಮ್ಮ ತಲೆಯಲ್ಲಿದೆ. BJPದು ಬರ್ತದೆ ತುಂಬ, ಆದರೂ ಕಾಂಗ್ರೆಸ್ನದು ಬಂದರೆ ಒಳ್ಳೆಯದು. ಕಾಂಗ್ರೆಸ್ನ ಓಟು ಪಕ್ಷೇತರಕ್ಕೆ ಬಂದರೆ ಒಳ್ಳೆಯದು. ಈಗ ಅರುಣ್ ಪುತ್ತಿಲ ಗೆದ್ದರೆ ಅವರಲ್ಲಿ ಏನೆಲ್ಲ ನೀವು ಬಯಸ್ತೀರಿ, ಏನು ಕೇಳ್ತಾ ಇದ್ದೀರಿ? ಊರಿಗೆ ಅಭಿವೃದ್ಧಿ ಅಥವಾ ನಿಮ್ಮ ಬೇಡಿಕೆ ಏನಿರ್ತದೆ? ನಾವು ಅವರು ಗೆದ್ದರೆ ಹಿಂದುತ್ವವನ್ನು ಗಟ್ಟಿ ಮಾಡ್ತೇವೆ ಅಂತೇಳಿ, ಮತ್ತು ಅವರಲ್ಲಿ ನಾವು ಕೇಳಿದ್ರೆ ಎಲ್ಲ ಕೊಡ್ತಾರೆ ಅಂತ ನಮಗೆ ಭರವಸೆ ಇದೆ. ಅವರಲ್ಲಿ ನಮ್ಮ ಊರಿನವರು ಹಾಗೆಲ್ಲ ಬೆಂಬಲಿಸ್ತೇವೆ. ನಾವು ಅರುಣ್ ಪುತ್ತಿಲ ಅಭಿಮಾನಿ. ನಾವು ಅರುಣ್ ಕುಮಾರ್ ಅವರಿಗೆ ಬೆಂಬಲಿಸಲು ಎಲ್ಲರ ಹತ್ರ ನಾವು ಮತ ಯಾಚಿಸುತ್ತಿದ್ದೇವೆ. ಪುತ್ತೂರಿಗೆ ಸಮರ್ಥವಾದ ನಾಯಕ ಆದರೆ ಅರುಣ್ ಪುತ್ತಿಲ ಮಾತ್ರ. ಎಲ್ಲ ಜಾತಿ ಧರ್ಮದವರಲ್ಲಿ ಒಳ್ಳೆಯ ಒಡನಾಟ ಇಟ್ಕೊಂಡಿದ್ದಾರೆ. ಅಭಿವೃದ್ಧಿಗೆ ಒಳ್ಳೆಯ ನಾಯಕ ಅಂತ ನಾನು ಹೇಳ್ತೇನೆ. ಪರ್ಫೆಕ್ಟಾಗಿ ವಿನ್ ಆಗ್ತಾರೆ ಈ ಸಲ. ಅವರು ಎಲ್ಲರಿಗೂ ಒಂದು ಸಹಕಾರ ಕೊಡ್ತಾರೆ. 24 ಗಂಟೆ ಕರೆದರೂ ಬರ್ತಾರೆ ನಮಗೆ ಎಲ್ಲರಿಗೆ. ಒಳ್ಳೆಯ ನಾಯಕ. ನಮಗೆ
ಮೂವರಲ್ಲಿ ಒಳ್ಳೆಯ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ನಮಗೆ ಯಾವಾಗಲೂ ಬೇಕಾದರೆ ಸಿಗ್ತಾರೆ ಮತ್ತು ಒಳ್ಳೆ ಆಡಳಿತ ಮಾಡ್ತಾರೆ ಅಂತ ನಮಗೆ ಧೈರ್ಯ ಉಂಟು. ಹಾಗೆ ಇಲ್ಲ, ನಾವು ಈಗಲೂ BJP, ನಮ್ಮ ಅಭ್ಯರ್ಥಿ ಸರಿ ಇಲ್ಲದ ಕಾರಣ ನಾವು ಪಕ್ಷೇತರವಾಗಿ ಇವರನ್ನು ನಿಲ್ಲಿಸಿದಷ್ಟೇ. ನಾವು ಯಾವತ್ತಿದ್ರೂ BJP, ನಮ್ಮ ಬೆಂಬಲ BJPಗೆ. ಅಲ್ಲ, ಅವರು ಒಂದು ಒಳ್ಳೆಯ ಲೀಡರ್ ಅಂತ ನಮಗೆ ಗೊತ್ತುಂಟು. ನಾಮಿನೇಷನ್ ಆಗುವಾಗಲೇ ಗೊತ್ತುಂಟು 2 ರಾಷ್ಟ್ರೀಯ ಪಕ್ಷಗಳಲ್ಲಿ ಎಷ್ಟು ಜನ ಸೇರಿಸಿದ್ದಾರೆ, ಅದಕ್ಕಿಂತ ಜಾಸ್ತಿ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. ಅದನ್ನು ನೋಡಿದ್ದಾರೆ, ಎಲ್ಲರೂ ನೋಡಿದ್ದಾರೆ. ಅದಕ್ಕೋಸ್ಕರ ನಾವು ಅವರನ್ನು ಬೆಂಬಲಿಸ್ತೇವೆ. ಈ ಮುಂಡೂರು ಅರುಣ್ ಕುಮಾರ್ ಪುತ್ತಿಲ ಅವರ ಗ್ರಾಮ, ಈ ಭಾಗದಲ್ಲಿ ಹೇಗಿದೆ ಅವರಿಗೆ ಅರುಣ್ ಕುಮಾರ್ ಪುತ್ತಿಲ ಬೆಂಬಲ? ಒಳ್ಳೆ ಬೆಂಬಲ ಇದೆ. ನಾವು ಖಂಡಿತವಾಗಿ ವಿನ್ ಆಗ್ತೇವೆ ಅಂತ ಭರವಸೆ ಉಂಟು. ನಮಗೆ ಅರುಣ್ ಕುಮಾರ್ ಪುತ್ತಿಲ ಇರಬೇಕು. ಯಾಕಂದರೆ ಹಿಂದುತ್ವದ ಬಗ್ಗೆ ಅವರು ಎಲ್ಲಿಯಾದರೂ ಒಂದು ಕಷ್ಟ ಕಾಲಕ್ಕೆ ಸಹಾಯ ಮಾಡುವವರಾದರೆ ಅರುಣ್ ಕುಮಾರ್ ಪುತ್ತಿಲ. ಎಲ್ಲಿಯಾದರೂ ಅಪಘಾತ ಆದರೆ ಅದನ್ನು ತೆಗೆದುಕೊಂಡು ಹೋಗುವುದು ಸಹ ಅದು ಹಿಂದೂ ಮುಸ್ಲಿಂ ಅಂತ ನೋಡುವುದಿಲ್ಲ, ಅದು ಸಹಾಯ ಮಾಡೋದು ಸಹ ಅರುಣ್ ಕುಮಾರ್ ಪುತ್ತಿಲರವರೇ. ಅದಕ್ಕಾಗಿ ನಮಗೆ ಹಿಂದುತ್ವವೇ ಬೇಕು, ನಾವು ಅವರಿಗಾಗಿ ಬೆಂಬಲಿಸುತ್ತೇವೆ. ಅವರು ಗ್ಯಾರಂಟಿ ಗೆಲ್ತಾರೆ. ಯಾಕೆಂದರೆ ಸಭೆ, ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಎಲ್ಲಿಯಾದರೂ ಪಾಪದವರು ಅಂತ ಯಾರನ್ನೂ ಬಿಡುವುದಿಲ್ಲ ಅವರು. ಎಲ್ಲಿಗೆ ಸಹ ಪ್ರೋತ್ಸಾಹ ಇದ್ದೇ ಇರುತ್ತದೆ, ಅಲ್ಲಿಗೆ ಹೋಗ್ತಾರೆ ಸಹ ಅವರು. ಇಷ್ಟರ ತನಕ ಕೆಲವು ಕಡೆ ಇದು ಬೇಕಂತ ಹೇಳಿದಾಗೆ ಯಾವ ಕಡೆ ಒಂದು ಆಗಲಿಲ್ಲ. ಇನ್ನು ನಮ್ಮದೊಂದು ನಡೆದು ಹೋಗುವಂಥ ದಾರಿಯಲ್ಲ, ಇದು ಸರಿಯಾಗಿ ರಸ್ತೆ ಇಲ್ಲ. ಅದಕ್ಕೆ ಇವರು ಯುವಕರು ಉಂಟಲ್ಲ, ಅವರ ಜೊತೆಗಿರುವ ಯುವಕರು ಅವರು ಸೇರಿಕೊಂಡು ಒಂದು ರಸ್ತೆಯನ್ನು, ಕಾಲುದಾರಿ ಇದ್ದ ರಸ್ತೆಯನ್ನು ಒಂದು ಅವರ ಮಟ್ಟಿಗೆ ಆಗಿ ಕೊಟ್ಟಿದ್ದಾರೆ. ರಸ್ತೆಯನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಅಂಗವಿಕಲರಿದ್ದಾರೆ ನಮ್ಮ ಸೈಡ್, ಅವರಿಗೆ ವಾಹನದ ವ್ಯವಸ್ಥೆ ಕೂಡ ಇಲ್ಲ ಅಲ್ಲಿ. ಅವರೇ ಅರುಣ್ ಕುಮಾರ್ ಪುತ್ತಿಲರವರೇ ಅವರ ಜೊತೆಗಿದ್ದವರೆಲ್ಲ ಸೇರಿಕೊಂಡು ಒಂದು ರಸ್ತೆಯನ್ನು ಸಹ ಮಾಡಿದ್ದಾರೆ ಅವರು. ಇನ್ನೂ ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಾವು ಮಾಲಿಂಗೇಶ್ವರ ದೇವರಲ್ಲಿ ಬೇಡಿಕೊಳ್ಳುವುದು, ಅವರೇ ನಮ್ಮ ನಾಯಕರಾಗಬೇಕು ಅಂತೇಳಿ ಪುತ್ತೂರಿಗೆ. ಯಾನೊಂಜಿ ಮೆಂಬರ್ ಸದಸ್ಯತ್ವ ಅವಡ್ದು ಪಂಡ ಈ ಅರುಣ್ ಕುಮಾರ್ ಪುತ್ತಿರನೇ ಕಾರಣ. ಒಂಜಿ ಇಲ್ಲಲ್ದ ಬೇಲೆ ಮಂತೊಂದಿತ್ತೆ ಓಟು ಗುಂತುಜಿಂದೇ ಪಂಡೆ ಆಂಡ ಆರು ಬತ್ತದು ಇರು ಪಿದೈ ಬರೋಡು ಪಬ್ಲಿಕ್ ಬತ್ತದು ಜನಸೇವೆ ಮನ್ಪೊಡೊಂದು ಪಂಡೆ ರಂಚ ಆರ್ನ ಒತ್ತಾಯಗ್ ಮೆಂಬರ್ ಆದಿತ್ತೆ 5 ವರ್ಷ. ಆರೇ ಎಂಕಲೆಗೆ ನನಲಾರು ಶಾಸಕರಾದ ಬರೋಡು ನನ್ಪುಣ ಒಂಜ ಆಸೆ. ಜನಸೇವೆ ಮನ್ಪೇರಾರು ಪಾಪದೈ ಮಲ್ಲ ಏನು ಮನ್ಪುಣಂದು ಏರೆಲ್ಲ ತೂಪುಜೇರು ಮಾಂತೇರಿಗ್ಲಾರು ಒಂಜ ಸಹಾಯ ಮನ್ಪೇರು ಅಂಚನೆ ಇರ್ತಾರೆ. ಅಭಿವೃದ್ಧಿಲ ಎಡ್ಡೆ ಮನ್ಪೇರು ನನ್ಪುಣ ನಂಬಿಕೆ ಎಂಕ್ಲೆಗೆ ಉಂಡಾರು ನಮಿತ್ತು. ಮುಂಡೂರು ಗ್ರಾಮಡು ಈ ಮುಂಡೂರು ಗ್ರಾಮದ ಇದು ಪುತ್ತೂರು ತಾಲೂಕುಡೆ ಆರೆಗೆ ಹೆಚ್ಚಿನ ಒಳವು ಉಳ್ಳ ಏನೆ ಇಡೀ ಮಾಂತ ಸಪೋರ್ಟ್ ಆರೆಗೆ ಉಳ್ಳ ಏನೆ. ಅರೆ BJP ಸ್ಥಾನ ಕೊರಡೊಂದು ಮನ್ಪುಣ ಒಂಜಿ ಎಡ್ಡೆ ಇತ್ತುಂಡು ಅಭಿಪ್ರಾಯ. ಅಂಡ ಕೊರ್ಜೇರು ಪಕ್ಷೇತರ ಅದು ಉಂತುದೇರು ಪಕ್ಷೇತರ ವಿನ್ನಾತ್ ಬರ್ಪಿರಂದೆ ಎಂಕಲ್ನ ಒಂಜ ಅಭಿಪ್ರಾಯ ಉಂಡು. ಅರ್ಧ ಮೆಂಬರ್ನಾಗಲ್ನ ಒಳವ ಆರೆಗೆ ಉಂಡು, ಸಪೋರ್ಟ್ ಆರೆಗೆ ಉಂಡು. ಅಣ್ಣ ಬಾಕಿ ಸರ್ತಿದ ಅಂದಿಟ್ಟು ಓಟದ ಪಕ್ಕಲ ಆರೇ ಬಾಕಿ ತಗಲ ಮೆಂಬರ್ ಆಯರ್ಲ ಆರೇ ಕಾರಣ ಆರೇ ಓಟುಗುಂತದ ಆರೇ ವಿನ್ ಮನ್ಪದ ಕೊಡ್ತೀರಿ. ಅರುಣ್ ಕುಮಾರ್ ಪುತ್ತಿಲರಿಗೆ ಬೋಡಾತ್ ನಿಗ್ಲು ಮಹಿಳೆ ಆತು ಈ ಕ್ಷೇತ್ರ ನಿಗ್ಲು ಎಂಚ ಕೆಲಸ ಮಲ್ಪೋರು ಆರೆಗೆ ಬೋಡಾತ್ ಎಂಕಲೊಂಜಿ ಮಹಿಳೆಯರ್ನ ಟೀಮ್ ಮಂತದೇ ಫೀಲ್ಡ್ ವರ್ಕ್ಗೆ ಪೋಪ ದಾಲೆಜ್ಜಿ BJP ಇತ್ತ ಅಣ್ಣ ಬೇರೆಗೆ BJP ಸೀಟು ಕೊಡ್ತೀವಿ BJP ಕೆಲಸ ಮಂತದ್ವ ಇದು BJP ಸೀಟು ಕೊರಂದು ನಿರ್ಧಾರ ಅವ್ರನ್ನೊಟ್ಟಿಗೆ ಪಕ್ಷೇತರ ಪೋತೀನಿ ಅಂಡ ಆರೆ ಎಂಕಲನೇ ಒಂಜಿ ಪಬ್ಲಿಕ್ಗೆ ತೊಂದು ಬತ್ತಿನಾರ ಆರೆಗಿತ್ತ ಎಂಕಲ ಸಪೋರ್ಟ್ ಮಂತ್ ಜನ ಪೂಜದ ಅಂಚ ನಿರ್ಧಾರ ಆರೆಗೆ ಎಂಕಲ್ನ ಒಳ್ಳೆ ಸಪೋರ್ಟ್ ಉಂಟು. ನನ್ನ ಊರದ ಅಭಿವೃದ್ಧಿಯ ಬಗ್ಗೆ ಊರುಡು ಈತನೇಟ BJP ಇತ್ತದು ಆತ ಮಲ್ಲದಾಲ ಅಭಿವೃದ್ಧಿಯಿಂದ ಆತಿಜ್ಜಿ ಇನ್ನು ಬೇರೆ ಎಂಕಲ್ನ ಅಭಿವೃದ್ಧಿ ಮನ್ಪೇರು ನನ್ಪುಣೊಂಜಿ ಕನಸು ಉಂಟು ಎಂಕ್ಲೆಗೆ ಇತ್ತು ಆತ ಅಭಿವೃದ್ಧಿ ಮನ್ಪೇರಾರು ಅಂದು ಎಡ್ಡೆ ರೀತಿಡು ಅಂದು ಎಂಕ್ಲೆಗೆ ಹಿಂದುತ್ವದ ಬಗ್ಗೆ ಎಂಕ್ಲ ಅರುಣನ್ಯರೇ ಅವಡು ಮನ್ಪುನ ಎಂಕ್ಲ ಉದ್ದೇಶಡು ಅರಿನೇ ಇತ್ತು ಎಂಕ್ಲ ಆಯ್ಕೆ ಮೇಲೆ ದುಂಬಿ ಇತ್ತನ BJP ಆಂಡಲ್ಲ ಎಂಕ್ಲ ಈ ಸರ್ದಿ ಆರೇ ಬರೋಡು ಮನ್ಪುನ ಒಂಜಿ ಉದ್ದೇಶ. ಆರೇನ ಅರುಣ್ ಕುಮಾರ್ ಪುತ್ತಿಲನ ಗೆಲ್ಪಾರ ಬೋಡಾತ ನಿಗ್ಲು ವಾರಿತಿದ ಶ್ರಮ ಪಡೊಂದುಲ್ಲಾರು ಎಂಕ್ಲ ಆಯ್ತಾ ಅವಳು ಎಂಚಿನ ಒಂಜಿ ಮೀಟಿಂಗ್ ದಿನಲ್ಲ ಎಂಕ್ಲ ಮಾತಿರ್ಲ ಮಾತಿರಲ್ಲ ತೊಂದು ಪೋತು ಎಂಕ್ಲ ಸೇರ್ದು ಒಗ್ಗಟ್ಟದು ಪೋಂದುಲ್ಲ ಆರೆ ವಿನ್ನ ಅವಡು ಈ ಸರ್ದಿ ಶಾಸಕರಾದ ಬರೋಡು ಅನ್ಪುನ ಪಂಡ ಪಾಪ ತಕ್ಲೆಗೆ ಆರು ಒಂಜಿ ಎಂಚಿನ ಒಂಜಿ ಕಷ್ಟವತ್ತಲ್ಲ ಆರೊಂಜಿ ಏತು ಪೊರ್ತು ಕಾಲು ಮಲ್ತಂಡಲ್ಲ ಆರ ದೆಪ್ಪುವೆರು. ಈರೊಂಜಿ ಪಂಚಾಯತ್ ಮೆಂಬರ್ ಜನಪ್ರತಿನಿಧಿ ಆತ ಈರ್ನ ಏರಿಯಾಡ್ ಎಂಚ ಕೆಲಸ ಮಲ್ತೊಂದುಲ್ಲಾರು ಇತ್ತ ಪ್ರಚಾರ ಸಭೆ ಹೂ ದಿಪ್ಪು ಅಥವಾ ನನ್ನ ಪರವಾದ ಎಂಚ ಮತಯಾಚನೆ ಮಂತೊಂದುಲ್ಲಾರು ಅವೆ ಯಾನ್ ಎಂಕ್ಲ ಏರಿಯಾಡ್ ಒಂತೆ ಕಾಂಗ್ರೆಸ್ ಉಂಡು ಒಂತೆ BJP ಉಂಡು ಇಂಚ ಬಂದು ಯಾನ್ಲ BJP ಇತ್ತನೆ ಆಂಡ ಇತ್ತೆ ಮಾತ್ರ ಒಂಬೇರ್ ನೋಟು ಪಕ್ಷೇತರ ಒಂದು ಪೋಂದುಲ್ಲೆ ಆಂಡ ಹೆಚ್ಚಿನಕ್ಲು ಪೂರ ಸಪೋರ್ಟ್ ಆರ್ನ ದೆಕ್ಕೊಲ್ಲೇರು. ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಅಂದರೆ ನಾವು ಹಿಂದುತ್ವ ಪರವಾಗಿದ್ದೇವೆ, ಅದಕ್ಕೋಸ್ಕರ ಅವರಿಗೆ ಓಟ್ ಹಾಕ್ತಿದ್ದೇವೆ. ಅರುಣ್ ಕುಮಾರ್ ಪುತ್ತಿಲಗೆ ಓಟ್ ಹಾಕ್ತೇವೆ ಹಿಂದುತ್ವ ಪರವಾಗಿ. ನಾವು ಓಟು ತಗೊಂಡ ಏನು ಓಟು ತಂದು ಎಕ್ಕದಾಲ ಬೋಪುಣ ಇದ್ದಿ ಬೇರೆ ಎಂಕ್ ಆಟೆ ಮುಟ್ಟ ತಂಜಿ ಗೊತ್ತಿದ್ದಿ ಓಟು ಪಾಡ್ಯಾರ ಬೋಪುಂಡು ಅವು ಎನ್ನ ಸ್ವಂತ ಅಭಿಪ್ರಾಯ ಏನು ಒಯ್ಕು ಓಟು ಪಡಪೆ ದಾಣ್ಯ ಮಲ್ಪು ಅನ್ನಂಡದು ಅವು ಆಟೆಗೆ ಫೋನ್ ಆಗಣಿ ಗೊತ್ತಾವಡತಿ ಆಯ್ತಾ ಓಟು ತಂಡ ಓಟು ಕಾಂಗ್ರೆಸ್ ಆಯ್ತಾ ಅಶೋಕ್ ರೈ ಬರೋಡು ಬೇತೆ ಎಲ್ಲ
ಆತ ಮಲ್ಲ ಎಂಕ್ಲೆಗೆ ಅನುದಾನ ದಾಲ ಕೊಡ್ತುಜೇರು ఒక ಮೈನ್ ಬಣ್ಣ ಎಂಕ್ಲೆ ದಾಲ ಕೊರ್ಜಿನ್ಲವು ಎಂಕ್ಲನ ಈ ಕರ್ನಾಟಕ ರಾಜ್ಯಡ್ ಒಂಜಿ ಎಡ್ಡೆ ಸೌಹಾರ್ದ ರೀತಿಯ ಅವು ಕಾಂಗ್ರೆಸ್ ಮಾತ್ರ ಸಾಧ್ಯ ಬೇತೆ ಬಿಟ್ಲ ಸಾಧ್ಯ ಹೆಚ್ಚಿ ಪುತ್ತೂರು ಕಾಂಗ್ರೆಸ್ ಮಾಂತ ಅವೇ ಕಾಂಗ್ರೆಸ್ಸೇ ಬರಡು ಅಶೋಕ್ ರೈ ಬರಡು ಮಿತ್ತು ಸಿದ್ದರಾಮಯ್ಯ ಬರಡು ಎಂಕ್ಲೆಗ್ ಮಾಂತ ಒಟ್ಟಿಗೆ ಸೌಹಾರ್ದ ಇಪ್ಪುಡು ಆತೆ ಕೆಂಡೆ ಆತೆ ಬೇತೆ ಆಲೈಚಿ ಸೌಹಾರ್ದ ಜೀವನ ಅವಡುಂದು ಆತ ಮಾತ್ರ ಏರು ಗೆಲ್ತಾನಲ್ಲ ಅವೇ ಗೆಲ್ನ ಅಂಡ್ ಅಶೋಕ್ ರೈಯೇ ಬರಡು ಮತ್ತೆ ಓಟು ದಾತಂದು ಪಣೇರ ಹಬ್ಬಜಿ ಈ ಸರ್ತಿ ಭಾರಿ ಫೈಟ್ ಉಂಡು ಪುತ್ತೂರುಡು ಅಲ್ಲ ಏರ್ನ ಪರ ಜಾಸ್ತಿ ಜನಕ್ಕೂ ಒಂಜಿ ಒಲ ಉಂಡು ನೀರೆಗ್ ಸಾಧಾರಣ ಪಣೇರ ಹಬ್ಬಜಿ ಏರು ಬರ್ಪಿರಿಂದಣದು ಅವಂಡ ಈ ಸರ್ತಿ ಎಂಕ್ಲೆ ಅಶೋಕ್ ರೈಕ್ಲು ಇಂದು ಪೂರ ಕಟ್ಟು ತೋರ್ತೀರಿ ಸೆಡ್ ಪೂರ ಅವೇ ಉದಾರ ಪೂರ ತುಳೆಗೆ ಚೆನ್ನಾಗಿ ಅಶೋಕ್ ರೈಕ್ಲೆ ಬರೋಡು ಅನ್ಪುಣ ಒಂಜಿ ಉದ್ದೇಶ ಆರೆ ಬರೋಡು ಬಾರಿ ದೂರ ಪೋಡು ನಿಂಚಿನಿಗ್ಲ ರಿಕ್ಷಾ ಸ್ಟ್ಯಾಂಡೇ ಅಶೋಕ್ ರೈ ಮಾತು ಬರ್ತಾರೆ ಆರೆ ಓಟು ಪಡ್ಡು ಆರೆ ಎಂದು ತುಳೆ ಉದಾರ ಪೂರ ತುಳೆಗೆ ಅಶೋಕ್ ರೈಕ್ಲೆ ನಾವು ಅಂಚನಾಗ ಆರೆಗೆ ಓಟು ಎಂಕ್ಲ ಪಾಡ್ನ ಆರೆ ಇತ್ತೆ ದುಂಬೆ ಮಲ್ತು ಕೊಡ್ತೀರಿ ನಾನು ಆರು ಗೆಲ್ತೀರ ನಾಡು ದಾಯ್ತಕ್ಕೆ ಏನು ಪಾರು ಎಂಕ್ಲೆ ದಾಯ್ತಂಡ ಆವಡುದಂಡ ಆರ್ಟ ಕೇಣಪ ಆರು ಮಲ್ತು ಖಂಡಿತ ಕೊರ್ಪೇರು ಎಂಕ್ಲೆಗೆ ಎಂಕ್ಲೆ ಆರ್ನ ವಿಶ್ವಾಸ ಉಂಡು ಎಂಕ್ಲೆ ಮಲ್ತು ಕೊರುವೇರು ಬಂಡ ಅವೇ ನೀರು ಒಂಜಿ ಅಸ್ತೆ ಅವಳು ನೀರು ನಲ್ಲಿ ಬರ್ಪುಜಿ ನೀರು ದಾವಡು ಪಂಡಾರ ಓಟು ಕೇನಿಯರ ಬತ್ತನಗಲ್ಟ ನೀರ್ದ ಪಂಡಾರ ಇಜ್ಜಿ ಬಂತಜ್ಜಿ ಆಯೆ ಬಂತಜ್ಜಿ ಅತ್ತ ಅಕಲ್ ಇತ್ತೆ ಅಂಕ್ಲ ಮುಲ್ಪ ಅಂಕ್ಲ ದುಗ್ಗ ಬಣ್ಣ ಅಂತಾನೆ ಆಣಿ ಅಂತಾನೆ ದುಗ್ಗ ಬಣ್ಣ ಗೆಲ್ತದೆ ಅದಕ್ಕೆ ನೀರು ವ್ಯವಸ್ಥೆಯಲ್ಲಿ ಇಜ್ಜಿ ಇಂಚಿನ ಎದ್ದಿ ಐಕದಾಯ್ತು ಅನ್ಪುಣೆ ನೀರು ವ್ಯವಸ್ಥೆ ಇಡೀ ಬಂಗ ನೀರ್ತವ ಮುಜ್ ನಾಲ್ಕು ನೀರು ಬರ್ಪುಜಿ ಆತಿ ಓಟು ಪಡೆಯರ ಓಟು ಕೇನೊಂದು ಬತ್ತನಗಲ ಪಂತಜಾರ ಇನ್ನು ಅನ್ನ ಪಡೆಯರ ಏನು ಇಜ್ಜಂಡು ಯಾನ್ ಬಾಲಕೃಷ್ಣ ಪೂಜಾರಿ ಪಂಡದು ಪಂಚಾಯತ್ ಮುಂಡೂರು ಪಂಚಾಯತ್ ಮೆಂಬರ್ ಅದುಲ್ಲೆ ಎನ್ನ ಅಭಿಪ್ರಾಯದ ಆಯ್ತ ಪಂಡ ಅರುಣ್ ಕುಮಾರ್ ಪಂಪುಣ ಪಕ್ಷೇತರ ಅಭ್ಯರ್ಥಿನಿ ಏನು ಬೆಂಬಲಿಸೋದಿಲ್ಲ ದಾಯಿ ಪಂಡ ಆರು ಒಂಜಿ ಏರಿಯಾಗಲ ಹೆಂಚಿನ ಒಂದು ಸಮಸ್ಯೆ ಬತ್ತನಿಲ್ಲ ತಕ್ಷಣ ದೇವೇರನ ರೂಪೋಡು ಬತ್ತದ ಸ್ಪಂದನೆ ಅಂಚಿನ ವ್ಯಕ್ತಿ ಯಾರು ಆರು ಹಿಂದೂ ಸಂಘಟನೆ ಮಾಡ್ಬೋದು ಸಕ್ರಿಯವಾದ ಒಳ್ಳೆಯರು ಹಿಂದೂ ಅನ್ಪಣ ಆರ ರಕ್ತೊಡೆ ಉಂಡು ಅವರ ರಕ್ತದ ಕಣಟ್ಲ ಅರನ ಉಂಡು ಐದಾರ ಆರನೇನು ಬೆಂಬಲಿಸುವ ಬೇವಂಡದು ಅಂತದನ್ನು ಗೆಲ್ಪಪ್ಪನ ಪ್ಲ್ಯಾನ್ ಅಂದ್ರೆ ಆರು ಮನೆಗೆ ಆರು ಎಂಚು ಏರ್ನ ಕಷ್ಟಕ್ಕೆ ಸ್ಪಂದನೆ ಕೊಡ್ತಾರ ಐನು ಪೂರ ಆಗ್ಲಿಕ್ಕೆ ಒಂಜಿ ವಿವರಿಸೋದು ನನ್ನ ದುಂಬುಗದ ಆಯ್ತಾ ಓಡು ಅನ್ಪಣೆ ಜನಕ್ಕಳ ಕೇಂಡದು ಅರೆಡ್ದಾರ ಆಪಣ ಕೆಲಸವನ್ನು ಪೂರ ಎಂಕ್ಲೆ ಮಣಪದ ಕೊರಪ ಆರು ಮಂತ್ ಕೊರುವೇರು ಪಣ ಭರವಸೆಡು ನಂಬಿಕೆ ಎಂಕ್ಲೆಗೆ ಉಂಡುಲ್ಲ ಆ ರೀತಿಡ್ ಆರ ಮತ ಬೇಟ್ ಎಂಕ್ಲೆ ಮಂತ್ ಒಂದುಲ್ಲ ಆರು ಎಂಕ್ಲೆ ಪಂಚಾಯತ್ ಮೆಂಬರ್ ಆಡುದಂಡ ಎಂಕ್ಲೆನು ಗೆಲ್ಪು ಆಡುದಾರ ಆರ್ನ ಸತ ಪ್ರಯತ್ನ ಉಂಡು ಆರ್ನ ಬೆವರನ್ನು ಫುಲ್ಲು ಯೂಸ್ ಮಂತೊಂದು ಮಂತೇರಿ ಎಂಕ್ಲೆ ಒಂದು ಮಸ್ತ್ ಭಂಗ ಬತ್ತೀರಿ ಐಕ್ ಬೋಡಾದು ಎಂಕ್ಲೆಡ್ದು ಏತು ತೀರ್ಂದ ಐನ ಜಾಸ್ತಿ ಪಟ್ಟಡಿ ಎಂಕಲ ಶ್ರಮ ವಹಿಸೋದಿಲ್ಲ ಆರಿನ ಸತಯಗತಯ ಪುತ್ತೂರು MLA ಅದು ತೂಡು ಬಂದ್ಬಿಡ ಒಂಜಿ ದೃಷ್ಟಿಡಿ ಅದು ಅಭಿವೃದ್ಧಿ ಬಗ್ಗೆ ಅಂಡ ಅಗ್ಲಿಗೆ ಹೆಂಚಿನ ಸಮಸ್ಯೆ ಉಂಡು ಅಗ್ಲಿಡ ಕೇಂಡದು ಐಕ್ ಬುಕ್ ಅಂಚಿನ ನಿರ್ಧಾರ ದೇತೊಂಡು ಅಂಚಿನ ಇದು ಆರ್ನ ರೆಸ್ಪಾನ್ಸ್ ಭಾರಿ ಜನಕ್ಕುನ ರೆಸ್ಪಾನ್ಸ್ ಭಾರಿ ಎಡ್ಡೆ ಉಂಡು ಆರೇ ಪುತ್ತೂರು ಒಂಜಿ MLA ಆಡು ಆರ್ನಂಚಿನ ಎಡ್ಡೆ ಲೀಡರ್ ಒಂಜಿ MLA ಅದು ಬರಡು ಅನ್ಪುಣವು ಮಾಂತಿರೆಗ್ಲ ಆಶೆ ಉಂಡು ಜಯಪ್ರಸಾದ್ ಬಂಡದೆ ನಾನು ಮುಲ್ಪ ಆ್ಯಕ್ಚುಲಿ BJPದ ಕಾರ್ಯಕರ್ತೆ ನೆರದುಂಬು ಅಂಚ ಎಂಕ್ಲೆ BJPದ ಮಿತ್ತು ಎಡ್ಡೆ ಅಭಿಮಾನ ಉಂಡು ಇಜ್ಜಿಂದತ್ತೆ ದುಂಬುರ್ದು ಹೆಂಗೆ BJP ಬೇನದಿತ್ತಿನಾಗ್ಲೆ ಎಂಕ್ಲೆ ಹಿಂದುತ್ವಾತ್ಮಕವಾದ ವಿಷಯ ಎಡ್ತುಕೊಂಡ ಎಂಕ್ಲೆ ಪುತ್ತಿಲಾಗಿ ಸಲ ಒಂದು ಸಪೋರ್ಟ್ ಮಂತವಲ್ಲ ದಯಪಂಡ BJPದಲ್ಲ ಇಪ್ಪನ ಅಂಚಿನ ಈ ಎಂಕ್ಲೇನು ಪೂರ ಫೀಲ್ಡ್ ಕಡ್ಪುರ್ದು ಕಾಂಗ್ರೆಸ್ ಆಗ್ಲೇ ನೆರಲಿ ಅಕ್ಲೆ ಅಂಚ ಇಂಚ ಪಂಡದು ಮುಕ್ಕಳು ಮುಲ್ಪ ಇಪ್ಪನೆ ಒಟ್ಟಿಗೇನಿ ಅಪಂಡ ಎಂಕ್ಲು ದಯವಾಡ ನಿಷ್ಠರು ಆತನಿ ಅಂಚ ಅದು ಭಾರಿ ಬೇಜಾರಾತಂಡೆ ಈ ಸಲ ಒಂಜಿ ಬದಲಾವಣೆ ಆವಡು ಪನ್ಪುಣ ಒಂಜಿ ಉದ್ದೇಶ ಎಂಕ್ಲೆ ಈ ಸಲ ಪುತ್ತಿಲನ್ನು ಬೆಂಬಲ ಅಂತಂದಲ್ಲ ಬೇತ ಆ ವಿಷಯ ಆಗ್ಲತ್ತೆ ಎಂಕ್ಲೆ ಪುಟ್ಟುರ್ದೆ BJP ಅಂಚಂದು ಎಂಕ್ಲದಲ್ಲ BJP ವಿರೋಧಿಲಾತ್ತು BJPದ ಉಲಾಯ್ದಾತು ತಪ್ಪುನು ಪಣೊಂದಿಲ್ಲ ಆ ತಪ್ಪುನು ಪಂಡ ಮುಗ್ಳ ಇಂಚ ಪಂಡ ಅರ್ಥ ಆಪುಜ ನಮ್ಮ ಓಟದ ಮುಖಾಂತರ ನಮ್ಮ ಪಂಡ ಮಾತ್ರ ಅವು ಅರ್ಥ ಆಪುಣ ಎಂಕ್ಲೆಗೆ ಅದಕ್ಕೋಸ್ಕರ ಈ ಸಲ ಎಂಕ್ಲು ಪುತ್ತಿಲನ್ನು ಅರುಣ್ ಕುಮಾರ್ ಪುತ್ತಿಲನ್ನು ಬೆಂಬಲ ಅಂತಂದಿಲ್ಲ ಮತ್ತು ಏನು ಓಟು ಏನು ಎಲ್ಲರಿಗೆ ಅದು ಸುಮ್ಮನೆ ವೇಸ್ಟ್ ನಾವು ಓಟ್ ಆಗೋದು ಮಾತ್ರ ದುಡ್ಡು ಮಾಡೋದು ರಾಜಕೀಯದವರು ಅಷ್ಟೇ ನಾವು ಸುಮ್ಮನೆ ದುಡಿದ್ರೆ ಉಂಟು ಇಲ್ಲಾಂದರೆ ಏನಿಲ್ಲ ಅಷ್ಟೇ ಅವ್ರಿಗೆ ಹೇಳಿದ್ದೀನಿ ಅಷ್ಟೇ ಅವ್ರು ಬರುವಾಗ ಅವ್ರಿಗೆ ಹೇಳ್ತೀನಿ ನಮ್ಮ ಹತ್ರ ಕೇಳಿದ್ರೆ ನನ್ನ ಹೆಸರು ಮಯಾಜ್ ಮಲಾರ್ ಅಂತ ಓಟೆಲ್ಲ ಬಾರಿ ಗೌಜಿಯಲ್ಲಿ ಫೀಲ್ಡೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಅಶೋಕ್ ರೈ ನಮ್ಮ ಕ್ಯಾಂಡಿಡೇಟ್ ಅವರನ್ನು ಗೆಲ್ಲಿಸುವಂಥ ಎಲ್ಲ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೇವೆ ಹಲವಾರು ತೀರಾ ಬಡತನ ಇರುವ ಕುಟುಂಬಗಳಿಗೆ ಅವರು ಒಳ್ಳೆಯ ಒಂದು ಮನೆಯನ್ನು ಅವರ ಕೈಯಿಂದ ಆಗುವಷ್ಟು ಮನೆ ಇಲ್ಲದವರಿಗೆ ಒಂದು ಒಳ್ಳೆಯ ಮನೆಯನ್ನು ಮಾಡಿಕೊಟ್ಟಿದ್ದಾರೆ
ಹಾಗೂ ಇನ್ನೂ ವರ್ಕ್ ಮಾಡ್ತಾರೆಂಬ ನಮ್ಮ ಭರವಸೆ. ಅವರನ್ನು ಎಷ್ಟೇ ಕಷ್ಟ ಆದರೂ ಅವರನ್ನು ಗೆಲ್ಲಿಸುವಂಥ ಪ್ರಯತ್ನ ನಾವೆಲ್ಲರೂ ಮಾಡ್ತೇವೆ. ಈಗಾಗಲೇ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 4 ನಾಮಪತ್ರಗಳು ಈಗ JDS, ಕಾಂಗ್ರೆಸ್ ಮತ್ತು ಪಕ್ಷೇತರಾಗಿ ಇದ್ದೆ ಮತ್ತು BJP. ಇದರಲ್ಲಿ ನಮ್ಮ ಆಶಾ ತಿಮ್ಮಪ್ಪ ಅವರು ಒಂದು 25,000 ಮತಗಳಿಂದ ಗೆಲ್ಲುತ್ತಾರೆ ಅಂತ ನಮ್ಮ ಒಂದು ಅನಿಸಿಕೆ. ಹಾಗೂ ಈ ಸಂಘ ಪರಿವಾರ ಕೂಡ ಈ ಮಾತುಗಳನ್ನು ಹೇಳ್ತದೆ. ಮುಂಬರುವ ವಿಧಾನಸಭಾ ಚುನಾವಣೆ ಈಗಾಗಲೇ ನಮಗೆಲ್ಲ ತಿಳಿದಿರುವಂತೆ ಘೋಷಣೆ ಆಗಿದೆ. ನಮಗೀಗ ಮುಖ್ಯವಾಗಿ ಪುತ್ತೂರು ಕ್ಷೇತ್ರಕ್ಕೆ ಸಂಜೀವ ಮಠಂದೂರು ಅವರಿಗೆ ಟಿಕೆಟ್ ಸಿಗ್ಬೋದು ಅಂತ ಹೇಳುವಂಥ ಒಂದು ಆಶಾಭಾವನೆ ಇತ್ತು. ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಈ ಭಾಗದ ಕಾರ್ಯಕರ್ತರು ಮತ್ತು ಈ ಭಾಗದ ಎಲ್ಲ ಜನರ ಒಳ್ಳೆಯ ಅಭಿಪ್ರಾಯ ಅವರ ಮೇಲೆ ಇತ್ತು. ನಮಗೆ ಭಾಳ ಒಂದು ಸಂತೋಷದ ಸಂಗತಿ ಅಂತ ಹೇಳಿದರೆ, ನಮ್ಮ ಶಾಸಕರು ಸಂಜೀವ ಮಠಂದೂರವರು ನನಗೆ ಟಿಕೆಟ್ ಕೊಡಲಿಲ್ಲ ನಾನು ಅಂತ ಹೇಳುವಂಥ ಯಾವುದೇ ಒಂದು ಮನಸ್ಸಿನಲ್ಲಿ ಬೇಸರವನ್ನು ಇಟ್ಟುಕೊಳ್ಳದೆ ಆಶಾ ತಿಮ್ಮಪ್ಪ ಗೌಡರನ್ನು ಗೆಲ್ಲಿಸುವಂಥ ಒಂದು ಉತ್ಸಾಹದಲ್ಲಿ ಕಾರ್ಯನಿರತರಾದ್ದು ನಮಗೆಲ್ಲ ಒಂದು ಸಂತೋಷ, ಕಾರ್ಯಕರ್ತರಿಗೆ ಸಹ ಒಂದು ಉತ್ಸಾಹವನ್ನು ತಂದುಕೊಟ್ಟಿದೆ. ಈ ಮೂಲಕ ಈ ಭಾಗದಲ್ಲಿ ಈ ಸಲ ಖಂಡಿತವಾಗಿಯೂ ಭಾರತೀಯ ಜನತಾ ಪಕ್ಷ 20,000 ರಿಂದ 25,000 ಅಂತರದಲ್ಲಿ ಗೆಲ್ತದೆ ಅಂತೇಳಿ ನಮ್ಮೆಲ್ಲರ ಭಾವನೆ ಉಂಟು. ಇದರ ಬಗ್ಗೆ ನೋಡಿ, ಈಗ ಸಹ ಫೈಟ್ ಇರುವುದು, ಇಲ್ಲಿ ಸ್ಪರ್ಧೆ ಇರುವುದು BJP ಮತ್ತು ಕಾಂಗ್ರೆಸ್ ಮಧ್ಯೆ. ಏನೋ ಒಂದು ಇದು ಮೊದಲ 2008ರಲ್ಲೂ ಕೂಡ ಇದೇ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿತ್ತು. ಆಗ ಆ ಸಮಯದಲ್ಲೂ ಯಾವುದೇ ಪರಿಣಾಮ ಬೀರಲಿಲ್ಲ. ಈ ಸಲ ಸಹ ಅದೇ ಪರಿಣಾಮ ಏನಾಗಲಿಕ್ಕಿಲ್ಲ ಅಂತ ಹೇಳುವಂಥ ನಮ್ಮ ಭಾವನೆ. ನೇರ ಸ್ಪರ್ಧೆ ಕಾಂಗ್ರೆಸ್ ಮತ್ತು BJP ಮಧ್ಯೆ. AVG English Medium School located in Alappuzha, Krishnanagara, Mudnooru, Puttur. Highlights: patriotism-centric education with Bharatiya values. Located in municipality area, a blend of urban and rural atmosphere, informing the kids' progress to the parents on daily basis. Fine English environment in the classrooms, effective communication with the parents, easy access to the school management. Just 3.5 kilometers from Puttur towards Uppinangady. Personal attention to each kid. Admission open for 2023-24. AVG English Medium School, an unit of AVG Educational and Charitable Trust, Alappuzha, Krishnanagara, Mudnooru, Puttur. Contact 7338085983 9448485983. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.